ಶಾಲಾ ನೃತ್ಯ ಕಾರ್ಯಕ್ರಮದಲ್ಲಿ ಕಮಲದ ಹೂವು ಪ್ರದರ್ಶಿಸಿದ ಕಾರಣ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಸಿಟ್ಟಿಗಿದ್ದ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ನಡೆದಿದೆ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಶಾಲೆಯೊಂದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಶಾಲಾ ಮಕ್ಕಳು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡು ನೃತ್ಯವೊಂದನ್ನು ಪ್ರದರ್ಶನ ಮಾಡಿದ್ದರು. ಕಾರ್ಯಕ್ರಮ ಮುಗಿದ ಬಳಿಕ ಈ ವಿಚಾರವಾಗಿ ಶಾಲಾ ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಶಿವಲಿಂಗೇಗೌಡ ಪಕ್ಷವೊಂದರ ಚಿಹ್ನೆಯನ್ನ ಈ ರೀತಿ ಮಕ್ಕಳ ಕೈಲಿ ಕೊಟ್ಟು ಪ್ರದರ್ಶನ ಮಾಡಿದ್ದು ಸರಿನಾ ಎಂದು ಪ್ರಶ್ನಿಸಿದ್ದಾರೆ. ಸಮಜಾಯಿಷಿ ನೀಡಿದ ಶಿಕ್ಷಕಿ ರಾಷ್ಟ್ರೀಯ ಹೂ ಎನ್ನುವ ಕಾರಣಕ್ಕೆ ಅದನ್ನ ಸಾಂಕೇತಿಕವಾಗಿ ಬಳಸಿಕೊಂಡಿದ್ದಾಗಿ ಹೇಳಿದರೂ ಬಿಡದೆ ಶಿಕ್ಷಕಿಯನ್ನ ಗದರಿಸಿದ್ದಾರೆ. ರಾಷ್ಟ್ರೀಯ ಹೂವಾಗಿದ್ದರೂ ಈಗ ಅದು ಒಂದು ರಾಜಕೀಯ ಪಕ್ಷದ ಚಿಹ್ನೆಯಾಗಿದೆ ಅನ್ನೋ ಪರಿಜ್ಞಾನ ಇಲ್ಲವಾ ಎಂದು ಪ್ರಶ್ನೆ ಮಾಡಿ ಮಕ್ಕಳನ್ನ ನೀವು ಹೇಗೆ ಉದ್ಧಾರ ಮಾಡ್ತೀರಾ ಎಂದು ತಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕಿ ಮತ್ತೆ ಪ್ರತಿಕ್ರಿಯೆ ನೀಡಲು ಮುಂದಾದಾಗ ನಿನಗೆ ನೋಟಿಸು ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬಳಿಕ ಸ್ಥಳೀಯ ಮುಖಂಡರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಶಿವಲಿಂಗೇಗೌಡರ ನಡೆಯ ಬಗ್ಗೆ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಪಿಕಾಕ್ ತೋರಿಸಿದ್ದೀವಿ. ರಾಷ್ಟ್ರೀಯದ್ದು ಇದು ಚಿಹ್ನೆ ಅಂತ ಪಕ್ಷದ ಹೆಂಗೆ ಗೊತ್ತು ಉದ್ಧಾರ ಮಾಡ್ತೀನಿ ಮಕ್ಕಳನ್ನ ಚಿಹ್ನೆ ಯಾವ್ದು ಸರಿಯಾಗೋದಿಲ್ಲ ಅಲ್ಲ ನೋಟಿಸ್ ಕೊಡ್ಬೇಕಾಗುತ್ತೆ. ಹೇಳ್ಬೇಕು ಸರ್, ನೀವು ಕರ್ಕೊಂಬಂದ್ ಮಕ್ಕಳನ್ನ ಪಬ್ಲಿಕ್ ಫಂಕ್ಷನ್ ಕೊಡ್ಬೇಕಾರೆ ಯಾವ್ಯಾವ ಸಿಂಬಲ್ ಈಗ ಅಶೋಕ ಸ್ತಂಭ ತೋರ್ಸಿರಿ, ತಡೀರಿ, ಪಿಕಾಕ್ ತೋರ್ಸಿರಿ, ಅದೇನದು ಆಯ್ತು, ಕಮಲ ತೋರ್ಸಿರಿ, ಏನದು ಅದನ್ನ ಹೇಳ್ಬೇಕು ನ್ಯಾಷನಲ್ ಸಿಂಬಲ್ ಅಂತ ಹೇಳಿ. ನೀವು ಆತರ ತಗೊಂಡ್ಬಂದಿದ್ದೀರ ಪಕ್ಷದಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ದೇಶವನ್ನೇ ಅದನ್ನ ತಗೊಂಡಾರ ಅವರು. ಏನಂದ್ರೆ ಇಲ್ಲಿ ಇರೋ ಒಂದು ಪಕ್ಷದ್ದು ಇದನ್ನ ತೋರಿಸಬಾರ್ದು. ಪಕ್ಷ ತಗೊಂಡಾಯಿ ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ. ಇದನ್ನ ಯಾವ್ದು ಒಂದು ಡ್ಯಾನ್ಸ್ ಮಾಡೋದು ಬ್ಯೂಟಿಫುಲ್ ಮಾಡಿದ್ರು ಎಲ್ಲ ಕಮ್ಯುನಿಟಿ ಬಂತು. ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ನಾನು ಹೇಳೋದು ಇವ್ರು ಈ ಹಳೆ ಮಕ್ಕಳೇನ್ರಿ ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ವೇನ್ರಿ? ಒಂದು ಸಿಂಬಲ್ ಅಂತ ಗೊತ್ತಾಯ್ತು ಹೇಳಿ ಅದನ್ನ ಮಾತಾಡ್ತಾರೆ. ಮಾಡಿದ ತಪ್ಪನ್ನು ಒಪ್ಕೊಳ್ಳಿ. ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಲ್ಡೆ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು. ಇದು ಒಂದು ಪಕ್ಷ ತಗೊಂಡಿದೆ, ಇದು ತಗೊಂಡು ತೋರಿಸಬಾರ್ದು ಅಲ್ಲಿ ಅಂತ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಲ್ಲ, ಅವ್ರು ಹೇಳ್ಬಿಟ್ಟಿದ್ರೆ ನಾವು ಅದನ್ನ ಹಾಕ್ತಾನೆ ಇರ್ಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ, ಅವರು ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ. ಅಬ್ಸರ್ವ್ ಡಿಸ್ಪ್ಲೇ ಮಾಡಿದೀರಾ? ಅಬ್ಸರ್ವ್ ಮಾಡಿದ್ದಾರೆ. ಟೀಚರ್ ಜವಾಬ್ದಾರಿ ನಮಗೂ ಗೊತ್ತಿರುತ್ತೆ ಅಲ್ಲ, ಅಬ್ಸರ್ವ್ ಮಾಡಿದ್ದಾರೆ, ಬೇರೆಯವರು ನೋಡಿದಾರಲ್ಲ. ಅವಾಗಲೇ ಹೇಳ್ತಾರೆ ಇಂತಿಂತದ್ ಮಾಡ್ಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ. ಸರಿ ಸರ್, ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಮಾಡಲ್ಲ ಅದನ್ನ ನಾವು. ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇವ್ರು ಯಾವ್ದಾರ ತೋರಿಸ್ಬೇಡಿ. ಅಲ್ಲಿ ಯಾವನ ಇರ್ತಾನೆ, ಯಾವನ ಬಿಜೆಪಿ ತೋರಿಸ್ತವ್ರು ತೋರಿಸ್ಕೊಳ್ಳೋದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಬ್ಸರ್ವ್ ಮಾಡಿದಾರ. ಅದನ್ನ ಮುಂದೆ ಬರೋದನ್ನ ಯೋಚನೆ ಮಾಡ್ಬೇಕು ನಾವು. ಅಚಾತುರ್ಯ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಉಲ್ಟ ಧ್ವಜ ಹಾರಿಸಿದಾರೆ, ಫೋಟೋ ಕಳಿಸ್ತಾರೆ. ನ್ಯಾಷನಲ್ ಫ್ಲಾಗ್ ಹಾಕತ್ತವು ಯಾವುದೋ ಒಂದು ಧ್ವಜ ಹಾಕ್ಬಾರ್ದು ಅದು. ಯಾಕೆಂದ್ರೆ ರಾಷ್ಟ್ರೀಯ ಹಬ್ಬ